ಸರ್, ಈಗ ತಾವು ಕಂಡಿರೋ ಪ್ರಕಾರ ಮಂಗಳೂರು ನಗರದಾದ್ಯಂತ ಕಳೆದ 3 ದಿವಸಗಳಿಂದ ಅನಧಿಕೃತವಾಗಿರುವಂತಹ ಫ್ಲೆಕ್ಸ್ ತೆರವು ಕಾರ್ಯಾಚರಣೆ ನಡೀತಾ ಇದೆ ಭರದಿಂದ. ಈ ವಿಚಾರದಲ್ಲಿ ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ನೋಡಿ, ಇದು ಮಹಾನಗರ ಪಾಲಿಕೆ ಇಷ್ಟವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಈ ಫ್ಲೆಕ್ಸ್ ಪ್ರಿಂಟ್ ಮಾಡುವವರು ಮತ್ತು ಹೋರ್ಡಿಂಗ್ಸ್ ಗುತ್ತಿಗೆದಾರರೊಟ್ಟಿಗೆ ಸೇರಿಕೊಂಡು ಯಾವುದೇ ಆಕ್ಷನ್ ತಗೊಳ್ಳದೆ ಇದ್ದದ್ರಿಂದ ಇದೀಗ ನಗರದಾದ್ಯಂತ ಈ ರೀತಿ ಫ್ಲೆಕ್ಸ್ ಬ್ಯಾನರ್ಗಳು ಬರ್ಲಿಕ್ಕೆ ಕಾರಣ ಆಗಿರುವಂತದ್ದು. ಇವತ್ತು ಏನು ಮಾಧ್ಯಮಗಳು ಈ ಬಗ್ಗೆ ಒಂದು ದೊಡ್ಡ ಒಂದು ಕಾರ್ಯಾಚರಣೆ ನಡೀಲಿಕ್ಕೆ ಕಾರಣ ಆಗಿದೆ. ಯಾಕೆ ಹೇಳಿದ್ರೆ ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಈ ಬಗ್ಗೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗಿರುವಂತದ್ದು, ಅಲ್ಲಲ್ಲಿ ಆಗಿರುವಂತದ್ದು, ಆ ಫ್ಲೆಕ್ಸ್ ಬಿದ್ದು ಅಪಘಾತ ಆಗಿರುವಂತದ್ದು ಎಲ್ಲ ನೋಡಿದ ಮೇಲೆ ಮತ್ತೆ ಈಗ ಹೊಸದಾಗಿ ಬಂದ ಕಮಿಷನರ್ ಅವರು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಹೇಳಿ ಆದೇಶ ಮಾಡಿರುವುದರಿಂದ ಇದಕ್ಕೆ ಸ್ವಲ್ಪ ಈಗ ಬಿಸಿ ಮುಟ್ತಾ ಇದೆ. ಆದ್ರೆ ಇನ್ನೊಂದು ನೋಡಿ, ನಾನು ಈ ಬಗ್ಗೆ ಮಹಾನಗರ ಪಾಲಿಕೆಯಲ್ಲಿ ಪತ್ರಿಕೆಯಲ್ಲಿ ಎಲ್ಲ ನೋಡಿದಾಗ ಒಂದು ವಿಷಯ ಏನ್ ಬರ್ತಾ ಇದೆ ಹೇಳಿದ್ರೆ, ಯಾರು ಫ್ಲೆಕ್ಸ್ ಹಾಕ್ತಾರೆ, ಯಾರು ಅದನ್ನು ಪ್ರಿಂಟ್ ಮಾಡ್ತಾರೆ, ಆ ಕಾರ್ಯಾಚರಣೆ ಮಾಡ್ತೇವೆ, ಅವರಿಗೆ ದಂಡ ಹಾಕ್ತೇವೆ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಎಲ್ಲೂ ಕೂಡ ಈ ಫ್ಲೆಕ್ಸ್ಗೆ ಉಪಯೋಗಿಸುವಂತ ಏನು ಮೆಟೀರಿಯಲ್ ಇದೆ, ಆ ಮೆಟೀರಿಯಲ್ ನಿಂದ ಈ ಹೋರ್ಡಿಂಗ್ ಗುತ್ತಿಗೆದಾರರು ಹೋರ್ಡಿಂಗ್ಗಳಿಗೆ ಉಪಯೋಗಿಸ್ತಾ ಇರುವುದು. ಈ ಹೋರ್ಡಿಂಗ್ಗಳ ಹಾಕಬೇಕಾದ್ರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ಆಗ್ಬೇಕು, ಅವರು ಅದಕ್ಕೆ ದುಡ್ಡು ಕಟ್ಟಬೇಕು. ಖಾಸಗಿ ಜಾಗದಲ್ಲಿ ಇರಲಿ ಇಲ್ಲ ಸಾರ್ವಜನಿಕ ಜಾಗದಲ್ಲಿ ಇದ್ರೂ ಕೂಡ. ಹಲೋ, ಹೇಳಿ. ಇಷ್ಟಿರುವಾಗ ಎಲ್ಲೂ ಕೂಡ ಪಾಲಿಕೆಯವರು ಅವರಿಗೆ ನೋಟಿಸ್ ಜಾರಿ ಮಾಡಿರುವಂತದ್ದು ಕಾಣುವುದೇ ಇಲ್ಲ, ಅವರು ಹೇಳುವುದೇ ಇಲ್ಲ. ಅದರಲ್ಲಿ ಗೊತ್ತಾಗ್ತದೆ ಹೋರ್ಡಿಂಗ್ ಹಾಕುವ ಗುತ್ತಿಗೆದಾರರಿಗೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಇದು ಎಂತ ಹೇಳ್ತಾರೆ, ಮೈತ್ರಿ ಇದೆ ಹೇಳುವಂಥದ್ದು. ಯಾಕೆ ಹೇಳಿದ್ರೆ ಅವರಿಗೆ ಯಾಕೆ ಇವರು ನೋಟಿಸ್ ಕೊಡುದಿಲ್ಲ? ಅವರಿಗೆ ನೋಟಿಸ್ ಕೊಡ್ಲಿ, 15 ದಿವಸದ ಒಳಗೆ ನೀವು ಹೋರ್ಡಿಂಗ್ಗಳಲ್ಲಿ ಉಪಯೋಗಿಸಿರುವಂತ ಬ್ಯಾನ್ ಆಗಿರುವ ಮೆಟೀರಿಯಲ್ ನಿಂದ ನೀವು ಹಾಕಿದ್ದೀರಿ, ಅದನ್ನು ನೀವು ಬದಲಾಯಿಸಬೇಕು, ಇಲ್ಲದಿದ್ರೆ ನಿಮಗೆ ನೀಡಿರುವಂತ ಆದೇಶಗಳನ್ನು ರದ್ದುಪಡಿಸ್ತೇವೆ ಅಂತ. ಅದ್ಯಾಕೆ ಮಾಡ್ತಾ ಇಲ್ಲ? ಮಹಾನಗರ ಪಾಲಿಕೆ ಕೇವಲ ಒಂದು ಕಾಟಾಚಾರಕ್ಕೋಸ್ಕರ ಈಗ ಈ ಒಂದು ದಾಳಿಯನ್ನ ಅಥವಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅಂತ ಹೇಳ್ಬೋದಾ? ಅಂದ್ರೆ ಈ ಹಿಂದೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ವಿರುದ್ಧ ಒಂದು ಬಾರಿ ಕ್ರಮ ಕೈಗೊಂಡಿತ್ತಲ್ವ, ಆತರ ನೋಡಿ. ಅದು ಈಗಲೇ ಹೇಳಲಿಕ್ಕೆ ಆಗುದಿಲ್ಲ. ಈಗ ಒಂದು 3-4 ದಿವಸದಲ್ಲಿ ಮಾಡ್ತಾ ಇರುವುದು ನೋಡಿದಾಗ ಏನೋ ಮುಂದುವರಿಯುವಂತೆ ಕಾಣ್ತದೆ. ಮತ್ತೆ ಇಲ್ಲಿ ಒಂದೇ ಅಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆಯ ಹಿಸ್ಟ್ರಿಯಲ್ಲಿ ಇಷ್ಟವರೆಗೆ ಯಾವುದೇ ಒಂದು ಇಲ್ಲಿಗಲ್ ಬ್ಯಾನರ್ ಫ್ಲೆಕ್ಸ್ ಹಾಕಿದವರ ಮೇಲೆ ದಂಡನು ವಸೂಲಿ ಮಾಡಲಿಲ್ಲ, ಕೇಸು ಬುಕ್ ಮಾಡಲಿಲ್ಲ. ಹಿಸ್ಟ್ರಿಯಲ್ಲಿ ಇದನ್ನ ನಾನು ನಿಮ್ಗೆ ಘಂಟಾಘೋಷವಾಗಿ ಹೇಳ್ತಾನೆ. ಪಾಲಿಕೆ ಯಾವುದೇ ಅಧಿಕಾರಿ ಬಂದು ತೋರಿಸ್ಲಿ ನೋಡುವ, ಹಾಕುದಿಲ್ಲ. ಯಾಕೆ ಹೇಳಿದ್ರೆ ಈ ಫ್ಲೆಕ್ಸ್ ಹಾಕುವ ಗುತ್ತಿಗೆದಾರರು, ಫ್ಲೆಕ್ಸ್ ಪ್ರಿಂಟ್ ಮಾಡುವ ಗುತ್ತಿಗೆದಾರರು ಮಹಾನಗರ ಪಾಲಿಕೆಯಲ್ಲಿ ಇದಕ್ಕೆ ಪರ್ಮಿಷನ್ ಕೊಡುವ ಅಧಿಕಾರಿಗಳಲ್ಲಿ ಒಂದು ಮೈತ್ರಿ ಇದೆ, ಅಪವಿತ್ರ ಮೈತ್ರಿ. ಗೊತ್ತಾಯ್ತಾ? ಅದರಿಂದಾಗಿ ಇದು ಇಷ್ಟು ರಾಜಾರೋಷವಾಗಿ
ಫ್ಲೆಕ್ಸ್ಗಳ ಹಾಕುದು. ಪಾಲಿಕೆಯ ಎದುರಿನಲ್ಲೇ ಹಾಕ್ತಾರೆ. ಇವರು ಏನ್ ಮಾಡ್ತಾರೆ? ಏನು ಮಾಡುದಿಲ್ಲ, ಹಾಗೆ ಇರ್ತದೆ. ಏನಾದ್ರೂ ನೋಡಿ, ಬಿಸಿ ಆಗದೆ ಬೆಣ್ಣೆ ಕರಗದು. ನೀವು ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ. ನಾವು ಎಷ್ಟೇ ಹಾಕಿದ್ರು ನಮ್ಮ ತೆರಿಗೆ ಹಣ ಖರ್ಚು ಮಾಡಿ ಇವರು ಫ್ಲೆಕ್ಸ್ಗಳ ವಿರುದ್ಧ ಕಾರ್ಯಾಚರಣೆ, ಇವತ್ತು 300 ತೆಗ್ದೆವು, 500 ತೆಗ್ದೆವು. ಸರಿಯಪ್ಪ, ನೀವು ಇದಕ್ಕೆ ಖರ್ಚಾದದ್ದು ಅವ್ರ ಹತ್ರ ವಸೂಲಿ ಮಾಡಿದ್ದೀರಾ? ಇಲ್ಲ. ಇನ್ನೊಂದು ನೋಡಿ, ಇವರದು ಎಷ್ಟು ಒಂದು ಮೂರ್ಖತನ ಹೇಳಿದ್ರೆ, ಫ್ಲೆಕ್ಸ್ ಪ್ರಿಂಟ್ ಮಾಡಿದವರಿಗೆ ದಂಡ ವಿಧಿಸ್ತೇವೆ ಹೇಳಿ. ಇದು ಇವರು ಹೇಗೆ ಕಂಡು ಹಿಡಿತಾರೆ? ಮಂಗಳೂರಿನಲ್ಲಿ 8 ಮಂದಿ ಫ್ಲೆಕ್ಸ್ ಪ್ರಿಂಟ್ ಮಾಡುವವರಿದ್ದಾರೆ. ಈಗ ನಾನು ಹಾಕಿದ ಫ್ಲೆಕ್ಸ್ ಯಾವ ಪ್ರಿಂಟರ್ ಮಾಡಿದೆ ಹೇಳಿ ಇವರಿಗೆ ಗೊತ್ತಾಗುದು ಹೇಗೆ? ಅವಾದ್ರಲ್ಲಿ ಹಾಕ್ತಾನ ನನ್ನಲ್ಲಿ ಪ್ರಿಂಟ್ ಆದದ್ದು ಹೇಳಿ? ಇದು ಮಂಗಳೂರಿನ ಜನರಿಗೆ ಮೂರ್ಖರನ್ನಾಗ್ಲಿಕ್ಕೆ ಮಾಡೋದು. ಓಕೆ ಸರ್, ಇದ್ರ ಜೊತೆಗೆ ಈ ಕೆಲವೊಂದು ಕಟೌಟ್ಗಳನ್ನ ಹಾಕುವಂತ ಸಂದರ್ಭಗಳಲ್ಲಿ ಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬದಿಂದ ವಿದ್ಯುತ್ ಅನ್ನು ಕೂಡ ಕನೆಕ್ಟ್ ಮಾಡಿದ್ದಾರೆ. ಈ ಗಾಳಿ ಮಳೆ ಬರುವಂತಹ ಸಂದರ್ಭಗಳಲ್ಲಿ ಆ ಕಟೌಟ್ಗಳು ಏನಾದ್ರೂ ಬಿದ್ದರೆ ಅದರಿಂದ ಕನೆಕ್ಟ್ ಮಾಡಿರುವಂತಹ ವಿದ್ಯುತ್ಗಳು ಕೂಡ ರಸ್ತೆಯಲ್ಲಿ ಪ್ರಯೋಗಿಸುವಂತಹ ಪರಿಸ್ಥಿತಿಗಳು ಕೂಡ ಬರುತ್ತೆ. ಇದರಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ. ಸ್ವಾಮಿ, ನಾನು ಲಾಸ್ಟ್ ಡೇಟಿನ ಒಳಗೆ ಮೆಸ್ಕಾಂ ಇಂದ ಬಿಲ್ ಕಟ್ಟದಿದ್ರೆ ಮರುದಿವಸ ಬಂದು ನನ್ನ ಫ್ಯೂಸ್ ಕೊಂಡೋಗ್ತಾರೆ. ಅನಧಿಕೃತವಾಗಿ ವಿದ್ಯುತ್ ಜೋಡಣೆ ಮಾಡಿ ಹಾಕಿದ್ರು ಕೂಡ ಮೆಸ್ಕಾಂನವರು ಆಕ್ಷನ್ ತಗೊಳ್ಳುದಿಲ್ಲ ಹೇಳಿದ್ರೆ ಮೆಸ್ಕಾಂನವರು ಏನ್ ಮಾಡ್ತಾ ಇದ್ದಾರೆ? ಕತ್ತೆ ಕಾಯ್ತಾ ಇದ್ದಾರಾ? ಮಣ್ಣಗುಡ್ಡದಲ್ಲಿ ಅನಧಿಕೃತವಾಗಿ ವಿದ್ಯುತ್ ಜೋಡಣೆ ಮಾಡಿದ್ರಿಂದ ಮೆಸ್ಕಾಂ ಕಚೇರಿ ಒಟ್ಟು 100 ಮೀಟರ್ಸ್ ನಲ್ಲಿ ಇರುವುದು. ಅವರ ಕಚೇರಿಯಲ್ಲಿ ಅಪ್ಲಿಕೇಶನ್ ಹಾಕಿ ಮೀಟರ್ ಹಾಕಿ ಜೋಡಣೆ ಆಗ್ಬೇಕು. ಯಾಕೆ ಆಗ್ಲಿಲ್ಲ? ಇವರು ಯಾಕೆ ನೋಡ್ಲಿಲ್ಲ? ಸ್ವಾಮಿ, ಇಲ್ಲಿ ಮಂಗಳೂರಿನಲ್ಲಿ ಎಲ್ಲಿಯವರೆಗೆ ಎಲ್ಲಾ ವಿಷಯಗಳಲ್ಲಿಯೂ ರಾಜಕೀಯ ಕೈವಾಡ ನಡೀತದೆಯೋ ಅಲ್ಲಿಯವರೆಗೆ ಹೀಗೆ ವಿದ್ಯುತ್ ಕಳ್ಳತನ, ಅನಧಿಕೃತ ಫ್ಲೆಕ್ಸ್ ಬ್ಯಾನರು, ಬೀದಿ ಬದಿ ವ್ಯಾಪಾರಿಗಳು ಅವರಿಗೆ ಅಂಗಡಿ ಕಟ್ಟಿಕೊಟ್ರು ಹೋಗದೆ ಪುನಃ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುದು, ಇದಕ್ಕೆಲ್ಲ ರಾಜಕೀಯ ಕಟಾಕ್ಷ ಇರುವುದರಿಂದಲೇ ಆಗ್ತಾ ಇರುವಂತದ್ದು. ಅಂದ್ರೆ ಒಂದರ್ಥದಲ್ಲಿ ಪಾಲಿಕೆ ಒಳಗಡೆ ಈ ರಾಜಕೀಯ ಹೊಂದಾಣಿಕೆ ತುಂಬಾನೇ ಸಮಂಜಸವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ ಪಾರ್ಟಿಯವರು ಹಾಕಿದಂತ ಸಂದರ್ಭದಲ್ಲಿ ನಾವು ವಿರೋಧಿಸೋದಿಲ್ಲ, ನಮ್ಮ ಪಾರ್ಟಿಯದು ಫ್ಲೆಕ್ಸ್ ಹಾಕಿದ ಸಂದರ್ಭದಲ್ಲಿ ತಾವುಗಳು ಕೂಡ ವಿರೋಧಿಸಬಾರ್ದು, ಅನಧಿಕೃತವಾಗಿದ್ರು ಕೂಡ ಅದು ಅಧಿಕೃತವಾಗಿ ಇರಲಿ ಅನ್ನುವಂಥದ್ದು. ನೋಡಿ, ಈಗ ಕಾನೂನು ಹೇಗೆ ಹೇಳ್ತದೆ ಹೇಳಿದ್ರೆ, ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳ ಬಗ್ಗೆ ಬ್ಯಾನರ್ ಹಾಕುದಾದ್ರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಿ ಅನುಮತಿ ಪಡ್ಕೊಂಡೇ ಹಾಕಬೇಕು. ಆಗ ಇಲ್ಲಿ ರಾಹುಲ್ ಗಾಂಧಿ ಬರ್ತಾರೆ, ಬ್ಯಾನರ್ ಹಾಕುದು, ಸಿದ್ದರಾಮಯ್ಯ ಬರ್ತಾರೆ, ಬ್ಯಾನರ್ ಹಾಕುದು, ಇದೆಲ್ಲ ಏನು ಅರ್ಥ ಇದೆಯಾ? ಹಾಗೆ ಇವರು ಎಂತ ಮಾಡ್ತಾರೆ? ಯತ್ನಾಳ್ ಬರ್ತಾರೆ, ಯಡಿಯೂರಪ್ಪ ಬರ್ತಾರೆ, ಹಾಗೆ ಇವರದು ಕೊಡುಕೊಳ್ಳುವ ವ್ಯಾಪಾರ. ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯವರ ಹೊಂದಾಣಿಕೆ ಇರುವುದರಿಂದಲೇ ಮಂಗಳೂರಿನಲ್ಲಿ ಇಷ್ಟೆಲ್ಲ ಅವಾಂತರವಾಗ್ತಾ ಇರುವಂತದ್ದು. ಬೀದಿ ಬದಿ ವ್ಯಾಪಾರ ಆಗಲಿ, ಅನಧಿಕೃತ ವಿದ್ಯುತ್ ಕಳ್ಳತನ ಆಗಲಿ, ಇಲ್ಲ ಫ್ಲೆಕ್ಸ್ ಬ್ಯಾನರ್ ಆಗಲಿ, ಗುತ್ತಿಗೆದಾರರ ಕಳಪೆ ಕಾಮಗಾರಿ ಆಗಲಿ, ಆ ಟೆಂಡರ್ ನಲ್ಲಿ ಮೋಸ ಆಗಲಿ, ಎಲ್ಲ ಇವರ
ಹೊಂದಾಣಿಕೆಯಿಂದಲೇ ಆಗ್ತಾ ಇರುವಂತ. ಓಕೆ, ಈಗ ಪಾಲಿಕೆ ಈಗ ಸದ್ಯಕ್ಕೆ ಹೇಳ್ತಾ ಇರುವಂತದ್ದು, ಈಗ ಕಾರ್ಯಾಚರಣೆ ನಡೀತಾ ಇದೆ, ಹಾಗಾಗಿ ಕಾರ್ಯಾಚರಣೆ ನಿಲ್ಲಬಾರ್ದು, ಅದಕ್ಕೋಸ್ಕರ ನಾವು ಕಂಟಿನ್ಯೂ ಆಗಿ ಕಾರ್ಯಾಚರಣೆ ಮಾಡ್ತಾ ಇದೀವಿ. ಸೊ ದಂಡ ವಿಧಿಸುವಂತದ್ದನ್ನ ಇನ್ನು ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ, ಈಗ ದಂಡವನ್ನ ಕಲೆಕ್ಟ್ ಮಾಡೋದಕ್ಕೆ ಹೋದ್ರೆ ಕಾರ್ಯಾಚರಣೆ ನಿಲ್ಲುತ್ತೆ ಅನ್ನುವಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ದಂಡ ವಸೂಲಿ ಆಗ್ಬೋದು ಸರ್? ಮುಂದಿನ ದಿನದಲ್ಲೆಲ್ಲ ಈ ಇವರ ಹೇಳಿಕೆಗೆ ಯಾವುದೇ ಒಂದು ಸತ್ಯಾಂಶ ಇಲ್ಲ. ಯಾಕೆ ಹೇಳಿದ್ರೆ ಇವರು ಅದನ್ನು ಕಳಚುವ ಮೊದಲು ಇವರ ಮೊಬೈಲ್ ನಲ್ಲಿ ಅದರದೊಂದು ಫೋಟೋ ತೆಗೆದ್ರೆ ಆಯ್ತು, ಅದರಲ್ಲಿ ಇರ್ತದೆ ಯಾವ್ದರದ್ದು ಬ್ಯಾನರ್, ಯಾವ್ದರದ್ದು ಫ್ಲೆಕ್ಸ್ ಹೇಳಿ ಆ ಫೋಟೋ ಇಟ್ಟು ಅವನಿಗೆ ನೋಟಿಸ್ ಸರ್ವ್ ಮಾಡಿ. ನೋಟಿಸ್ ಸರ್ವ್ ಮಾಡೋದು ಈ ಇನ್ಸ್ಪೆಕ್ಟರ್ ಅಲ್ಲ, ಮಂಗಳೂರು ಕಚೇರಿಯಲ್ಲಿ ಇರುವಂತ ಕ್ಲರ್ಕ್ಗಳು ಫೋಟೋ ಕೊಟ್ಟು ಅದರಲ್ಲಿರುವ ನಂಬರ, ಹೆಸರ, ಅಡ್ರೆಸ್ ನೋಡಿ, ನೀನು 100 ಫ್ಲೆಕ್ಸ್ ಹಾಕಿದಿ, ಅದಕ್ಕೆ 200 ರೂಪಾಯಿಗೆ ಇಷ್ಟು, ಅದಕ್ಕೆ ದಂಡ ಇಷ್ಟು, 15 ದಿವಸದೊಳಗೆ ಕಟ್ಟಬೇಕು, ಕಟ್ಟದಿದ್ರೆ ಅವನ ಮೇಲೆ ಕೇಸ್ ಬುಕ್ ಮಾಡಿ. ಆವಾಗ ಹೆದರಿಕೆ ಬರ್ತದೆ. ಕೇವಲ ಪತ್ರಿಕೆಗೆ ಇವತ್ತು ನಾವು 300 ತೆಗ್ದಿದ್ದೇವೆ, ಇವತ್ತು ನಾವು 800 ತೆಗ್ದಿದ್ದೇವೆ, 4 ಶನಿವಾರದ ನಂತರ ಮಲಗ್ತಾರೆ. ಹಾಗೆ ಆಗಬಾರದು. ಮಾಧ್ಯಮಗಳು ಎಚ್ಚರಿಕೆ ಕೊಡಬೇಕು, ಸಾರ್ವಜನಿಕರು ಈ ಬಗ್ಗೆ ಧ್ವನಿ ಎತ್ತಬೇಕು. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿರೋದಕ್ಕೆ. ಥ್ಯಾಂಕ್ ಯು.